ಧರ್ಮ ರಕ್ಷಾರ್ಥವಾಗಿ, ರಾಷ್ಟ್ರ ರಕ್ಷಾರ್ಥವಾಗಿ, ಗೋರಕ್ಷಾರ್ಥವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾರಾಯಣ ಕವಚ ಯಾಗ ಇದರೊಂದಿಗೆ ಬಂಟ್ವಾಳ ತಾಲೂಕಿನ ಬಂಧುಗಳೇ, ಧಾರ್ಮಿಕ ಶ್ರದ್ಧಾಸಕ್ತರು ಭಗವದ್ಭಕ್ತರು ಆಗಿರುವ ಸಾವಿರಾರು ಸ್ಥಾನ ಮತ್ತು ಗೋ ಸೇವಾ ಗತಿವಿಧಿ ಕರ್ನಾಟಕ ಇವರ ಸಂಯುಕ್ತ ಆಶ್ರಯದಲ್ಲಿ ಜರುಗಲಿರುವ ಅರ್ಥಪೂರ್ಣ ಮತ್ತು ವೈಶಿಷ್ಟ್ಯಪೂರ್ಣವಾದ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವಂತೆ ಕೋರಿ ತಮಗಿದು ಆತ್ಮೀಯ ಆಮಂತ್ರಣ. ಭಜನೆ ಮಣ್ಣನ್ನು ಇದು ಗೋವನ್ನು ಇರಿಯುವೆಯ ಶಾಂತದಿ ಸುರಿಸುವ ಗೋವಿನ ಕಡಲಿಗೆ ಕೊಡಲಿ ಸುರಿಸುವೆಯ ನದಿ ತಕ್ರಾಂದು ಗೋವನ್ನು ಇರಿಯುವೆಯ ಶಾಂತದಿ ಸುರಿಸುವ ಗೋವಿನ ಕಡಲಿಗೆ ಕೊಡಲಿ ಆತ್ಮೀಯ ಸಜ್ಜನ ಬಂಟ್ವಾಳ ತಾಲೂಕಿನ ಗ್ರಾಮ ಜೀವ ಕೊಡಲೆಂದೇ ಕಾಮಧೇನು ಭುವಿಗೆಂದೇ ಜೀವ ಕೊಡಲೆಂದೇ ಕಾಮಧೇನು ಭುವಿಗೆಂದೇ ಬಂಗಳು ಸಮುದ್ರ ಪ್ರಪ್ರಥಮ ಬಾರಿಗೆ ಸಂಗಡಿಸಿ ಅಷ್ಟೋತ್ತರ ಶತ ಶ್ರೀಮದ್ ಭಾಗವತ ಕಥಾ ಪಾರಾಯಣ ಉತ್ಸವ ನಾರಾಯಣ ಕವಚ ಯಾಗ ಇದರೊಂದಿಗೆ ಬಂಟ್ವಾಳ ತಾಲೂಕಿನ ಹುದೂರು ಗ್ರಾಮದ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಿದ್ದೇವೆ. लक्ष्मी ಶಾಂತದಿ ಸುರಿಸುವ ಗೋವಿನ ಕಡಲಿಗೆ ಕೊಡಲಿಯ ಕೊಡಿಸುವೆಯ ನಿನ್ನಯ ಸಾಯಿ ಗೋವಿದು ಕಾಣುವುದಕ್ಕೂ ದಿನಾಂಕ 16/11/2023ರಿಂದ 22/11/2023ರವರೆಗೆ ಜರುಗಲಿದೆ. ಕಾರ್ಯಕ್ರಮ ಸಂಪನ್ನಗೊಳ್ಳಲಿದೆ. ಬಂಧುಗಳೇ, ಕಾರ್ಯಕ್ರಮಕ್ಕೆ ಓ ಮಾತೆಗೆ ಗೌರವ ಸಲ್ಲಿಸದಿದ್ದೊಡೆ ನಿನ್ನ ನೀ ಕೊಂದೆ ಗೋಮಾತೆಯ
ಸಂರಕ್ಷಣೆಗಾಗಿ ಗೋರಕ್ಷೆ, ಭೂರಕ್ಷೆ, ಜಲರಕ್ಷೆ, ಧರ್ಮರಕ್ಷೆಯ ಉದ್ದೇಶದಿಂದ ಗೋಮಂದಿರಗಳಲ್ಲಿ ಗೋ ಪೂಜಕರೇ, ಗೋ ಸೇವಕರೇ, ಶೋಭಕೃತ ನಾಮ ಮಂದಿರ ನರಪೆರಂಡು ದೆತ್ತ ಉದ್ದೇಶನು ಜನಮಾನಸಕ್ಕೆ ತಿರುಪು ಇದ ದೃಷ್ಟಿ ಐತ ಒಟ್ಟಿಗೆ ಸ್ವದೇಶಿ ಗೋತಲಿನ ಒರಿಪಡು ಐತ ಉತ್ಪನ್ನಲೇನ ಜನಕ್ಕೆ ಪಂಡ ಮೂಜಿ ಜಿಲ್ಲೆ ಉಡುಪಿ, ದಕ್ಷಿಣ ಕನ್ನಡ, ಕೊಡಗು ಮೂಜಿ ಜಿಲ್ಲೆಡೆ ಗೋಸೇವಾ ಸಂಸ್ಥಾನ ಮತ್ತು ಗೋಸೇವಾ ಗತಿವಿಧಿ ಕರ್ನಾಟಕ ಇವರ ಸಂಯುಕ್ತ ಆಶ್ರಯದಲ್ಲಿ ಜರುಗಿರುವ ಅರ್ಥಪೂರ್ಣ ಮತ್ತು ಈ ಕಾರ್ಯಕ್ರಮಕ್ಕೆ ತಮ್ಮನ್ನು ಆಮಂತ್ರಿಸಿಕೊಟ್ಟಿದ್ದೇವೆ, ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಿದ್ದೇವೆ. ಕುಣಿತ ಭಜನೆ ನಡೆಸಿದಲ್ಲಿ ಗೋಮಾತೆಗೆ ಅಂತೆ ಶ್ರೀಕೃಷ್ಣ ಪರಮಾತ್ಮ ದೇವರಿಗೆ ಪೂಜೆನ ಸಲ್ಲಿಕೆ ಮಾಡ್ತಿದ್ದೀರಿ. ಇತ್ತೆ ಮಂಗಲಾಯಿ ಬೊಕ್ಕ ಸಮಾರೋಪ ಸಮಾರಂಭ ಇಲ್ಲಿಯ ಮಟ್ಟದ ಸಮಾರೋಪ ಸಮಾಪ್ತಿ, ಈ ರಥಯಾತ್ರೆಯನ್ನು ಸಮಾಪ್ತಿ ಮಾಡುವ ಕಾರ್ಯಕ್ರಮ ಉಂಟು.
ನೇತೃತ್ವವನ್ನು ವಹಿಸಿನಂಚಿನ ಪ್ರಧಾನಿ ಮಲ್ಪನಂಚಿನ ಕಾರ್ಯದರ್ಶಿ ಇನ್ನು ಈ ದೇಶ ಜಗತ್ತಿಗೆ ಒಂಜಿ ಜಗದ್ಗುರು ಭಾರತ ನಿಟ್ಟಿಡು ಪೋಪುನೇನು ತೂಂದುಲ ಶಕ್ತಿಶಾಲಿ ಭಾರತ ಇನಿ ಆವೊಂದುಂಡು ಏರು ಮಾತ ಈ ದೇಶದ ವಿರುದ್ಧವಾದ ಕುತಂತ್ರ ಮಲ್ಪನಂಚಿನ ದೇಶಲುಳ್ಳನ ಆ ದೇಶಲಿಗೆ ಇನಿ ಪಾಠ ಕಲ್ಪನಂಚಿನ ಕೆಲಸ ಇನಿ ಆತನಿ ಆ ದೇಶಲು ಇನಿ ಭಾರತದ ಅಡಿಯಾಲ ಆದುಪ್ಪುನೇನು ತೂಪ ಒಂಚು ದಾಳಿ ಮಲ್ತೊಂದಿತ್ತಿನಂಚಿನ ಆ ಭಯೋತ್ಪಾದಕರು ಇನಿ ಅನಾಪಿಕನ ರೀತಿಡು ಇನಿ ಹಾಕಲು ನಾಶ ಆಪುನೇನು ನಮ್ಮ ತೂಂದುಲ್ಲ ಈ ರೀತಿ ಈ ದೇಶ ದಾಪುಗಾಲದಿ ಒಂದು ಜಗತ್ತಡು ಪ್ರಬಲ ರಾಷ್ಟ್ರ ಆಗಿನ ಇನ್ನೇನು ಒವೇ ರೀತಿಯನ್ನ ತಡೆಯೋಡು ಬಂದ್ಬಿಡಂಚಿನ ವಿದೇಶಿ ಶಕ್ತಿ ಇಲ್ಲ ಇನಿ 2024 ಚುನಾವಣೆ ಕೆಲಸ ಮಲ್ಪಡು ಅದಕ್ಕೋಸ್ಕರ ಪ್ರಭುಜಿನಂಚಿನ ಇಡೀ ದೇಶದ ಸಾಧು ಸಂತೇರಿ ಆಧ್ಯಾತ್ಮಿಕ ಕಾರ್ಯನ ಮಲ್ಪುನಂಚಿನಗಳು ಈ ದೇಶದ ಬಗ್ಗೆ ಪ್ರೀತಿ ಇಪ್ಪುನಗಳು ಈ ದೇಶನು ಎಂಚಿನಂಡಲ ಮಲ್ತು ಒರಿಯೋಡು ಈ ಧರ್ಮ ಬಂಡ ಕೇವಲ ಹಿಂದುಳಿಗೆ ಮಾತ್ರ ಇರ್ತದೆ ಇಡೀ ಜಗತ್ತಿಗೆ ಎಡ್ಡೆ ಓಡೊಂದು ಭಯಕ್ಕೂ ನಂಚಿನ ಒಂದು ಧರ್ಮ ಇತ್ತನ್ನ ನಾವು ಭಾರತದ ಧರ್ಮ ಅವು ಭಾರತದ ನೆಲ ಅವು ಭಾರತದ ಸಂಸ್ಕೃತಿ ಅವು ಒರಿನ ಮಾತ್ರ ಜಗತ್ತು ಒರಿ ಉಂಡು ನಮ್ಮ ಬಂದ್ಬಿಡಿ ವಸುದೈವ ಕುಟುಂಬಕನ್ ಇಡೀ ಜಗತ್ತು ಎಣ್ಣ ಕುಟುಂಬ ಕಣ್ಣುವಂತ ವಿಶ್ವ ಮಾರ್ಯಂ ಇಡೀ ವಿಶ್ವದ ಜನಗಳನ್ನ ಸಜ್ಜನರಾದ ಮಲ್ಬಿಡು ಸರ್ವೇ ಜನ ಸುಖಿನ ಭವಂತು ಮಾತೆಲ್ಲ ಕ್ರಿಮಿ ಕೀಟ ಪಶು ಪಕ್ಷಿ ಪ್ರಾಣಿ ಪ್ರತಿಯೊಂದಿನ ಸುಖಟ್ಟು ಪಡುಂದು ಯೋಚನೆ ಮಲ್ಪನಂಚಿನ ಒಂಜಿ ದೇಶ ಒಂಜಿ ಧರ್ಮ ಒಂಜಿ ಜನಾಂಗದ ನಾವು ನಮ್ಮ ಒಂದು ಒರಿನ ಮಾತ್ರ ಜಗತ್ತು ಒರಿ ಉಂಡು ಅದಕ್ಕೋಸ್ಕರ ಆ ನಿಟ್ಟಿನ ದದಂಡಲ ಮಲ್ಪಡು ಬಂದು ಯೋಚನೆ ಮಲ್ಪನಂಚಿನ ಸಾಧು ಸಂತರು ಈ ದೇಶದ ಸಾತ್ವಿಕ ಒಂದು ಸಮಾಜ ಇನಿ ಮಲ್ತೊಂದು ಆ ರೀತಿಯ ಪ್ರಭುಜಿಲ ಯೋಚನೆ ಮಲ್ಪೇರು ನಾನ್ ದದಂಡಲ ಮಲ್ಪಡು ಆ ನಿಟ್ಟಿನ ಯೋಚನೆ ಮಲ್ಪನಾಗ ಅನ್ನ ಗುರುನ ಉಪದೇಶ ದದಂದು ಕೇಂದ್ರ ನುತ್ತ ಎನ್ಮ ದಕ್ಷಿಣ ಭಾರತದ ಆ ಒಂದಿನಂಚಿನ ನುತ್ತ ಎನ್ಮ ಭಾಗವತ ಸಪ್ತಾಹ ಮಹಾಯಜ್ಞನ ಮಲ್ಪುಲೆ ಅಂಚನೆ ನಾರಾಯಣ ಕವಚ ಯಾಗನ ಮಲ್ಪುಲೆ ಒಂದು ಮಲ್ಲ ಶಕ್ತಿ ದೇಶಗೂ ಎಡ್ಡ ಕೆಲಸ ಮಲ್ಪನಗಳಿಗೆ ಈ ದೇಶದ ಒಲಿತಗೋಸ್ಕರ ಒಂದು ಎಡ್ಡ ಕೆಲಸ ಎಡ್ಡ ಕಾರ್ಯ ಆಧ್ಯಾತ್ಮಿಕ ಶಕ್ತಿ ನಂಗೆ ತಿಕ್ಕಲು ಬಂದ್ಬಿಡಂಚಿನ ಅನ್ನ ಉಪದೇಶದ ಮೂಲಕ ಪ್ರಭುಜ ಸಂಕಲ್ಪನ ಮಾಡ್ತಿದ್ದೀರಿ ಎಡ್ಡ ರೀತಿಯ ಸಂಕಲ್ಪ ದೇಶ ಒರುಪಿನಂಚಿನ ಧರ್ಮ ಒರುಪಿನಂಚಿನ ಜಗತ್ತಿಗೆ ಎಡ್ಡೆ ಆಪನಂಚಿನ ಸಂಕಲ್ಪನು ಪ್ರಭುಜಿ ಮಂತದೆ ಆ ಕಾರ್ಯಡು ಭಾರಿ ಕೈತಲು ಬೈದ ಬರ್ಪಿನ 14 ತಾರೀಕಿದ್ದು ನವೆಂಬರ್ 14ನೇ ತಾರೀಕಿದ್ದು 22ನೇ ತಾರೀಕು ಮುಟ್ಟ ಆ ಕಾರ್ಯ ನಡಪೆರೆಂಡು ಆ ಕಾರ್ಯದ ಆ ಉದ್ದೇಶನು ಜನಮಾನಸಿಗೆ ಮಾತ್ರೆಗಳ ತೆರಿಪವನು ಹಿತದೃಷ್ಟಿಡು ಅಂಚನೆ ಸ್ವದೇಶಿ ಗವತಲ್ಲಿನ ಒರಿಪಡು ಅದು ತಾಯಿಗೆ ಒರಿಪಡು ಬಂದು ಜನಜಾಗೃತಿ ಪುಟ್ಟವನ ಹಿತದೃಷ್ಟಿಡು ಕರಿಣ ಸೆಪ್ಟೆಂಬರ್ 24ನೇ ತಾರೀಕಿಂದು ರಾಧಾಸುರಭಿ ಗೋಮಂದಿರದ ಈ ಘೋರತಾ ಯಾತ್ರೆ ಪಿದಾರ್ದಿಂದ ಭಾಗವಹಿಸಿದಂಚಿನ ಮಾತೆರೆಗಳ ದೇವರು ಶುಭ ಹಾರೈಸಡು ಇನಿ ಅಂತಿಮ ಹಂತಗೂ ಈ ರಥಯಾತ್ರೆ ನಮ್ಮ ಕಡೆಗೋಳಿದ ಈ ಕೇಂದ್ರ ಭಾಗಡು ಸಮಾರೋಪ ಆಡು ಮಸ್ತ್ ಸಂತೋಷದ ವಿಷಯ ಕರಿನ 2-3 ತಿಂಗಳುಂಚ ನಿರಂತರವಾದ ಗೋಮಂದಿರದ ಕೆಲವೊಂದು ಕಾರ್ಯಕ್ರಮವನ್ನು ಮಲ್ತೊಂದು ಆ ಕಾರ್ಯಕ್ರಮ ಬಾರಿ ಯಶಸ್ವಿಯಾದ ಮೂಡಿದು ಬೈದಡು ಐತೊಟ್ಟಿಗೆ ಎಲ್ಲನೇ ನಡಪು ನಂಚಿನ ನವೆಂಬರ್ 14 22ನೇ ತಾರೀಕು ನಡಪು ನಂಚಿನ ಅಷ್ಟೋತ್ತರ ಶತ ಶ್ರೀಮದ್ ಭಾಗವತ ಕಥಾ ಪಾರಾಯಣ ಮಹಾಯಜ್ಞ ಬಕ ಗೋನವರಾತ್ರಿ ಉತ್ಸವ ನಡಪೆರೆಂಡು ಮಾತಾ ಭಾಗಡ್ದು ಮಾತಾ ಭಕ್ತಾದಿನಕಲು ಮಸ್ತು ಸಂಖ್ಯೆಡು ಬದದು ಈ ಕಾರ್ಯಕ್ರಮನು ಯಶಸ್ವಿ ಮಲ್ತುಕೊರಡು ದಾಯಪಂಡ ಉದೇಕಲ ಮಹಿಳಾ ತಂಡದ ಮಲ್ಲ ಸಹಕಾರ ಆತಂಡು ನಂಚಾದ ಎಲ್ಲನೇ ನಡಪು ನಂಚಿನ ಹೊರೆ ಕಾಣಿಕೆಡ್ಲ ಮಹಿಳೆಯರಿಗೆ ಮಂಜಾತಿ ಜವಾಬ್ದಾರಿಲುಂಡು ಈ ರಥಯಾತ್ರೆ ಮೂಲ ಸಮಾಪ್ತಿಯಾಗಿ ಬರ್ತೇನೆ ಈ ಮಾತಿರಗಳ ಭಗವಂತನ ಶ್ರೀಕೃಷ್ಣ ಪರಮಾತ್ಮ ದೇವರ್ಲ ಆ ಗೋಮಾತೆರ್ಲ ಮಾತಿರಿಗ ಸನ್ಮಂಗಳ ಮಾತ್ರ ಬಂದು ಏನ ಪಾತ್ರ ನಿಂತವೆ ಕೃಷ್ಣಾರ್ಪಣ ಸರ್ವ ಪ್ರಾಣಿ ಹಿತೋಷಿಣಿ ಆನಿಂಚಿನ ಸರ್ವೇಶ್ವರೇಶ್ವರಿ ಮಾತಾ ದೇವರೆಲ್ಲ ಸರ್ವ ಈಶ್ವರರೆಲ್ಲ ಪಾಲನೆ ಮಲ್ಪುನಂಚಿನ ಆ ಸಾಕ್ಷಾತ್ ಭಗವತಿ ರೂಪವೈನಂಚಿನ ಗೋಮಾತೆ ಈ ರಥಕುಲ್ಲಲು ನಿಂತು ಮಾತ ಆಶ್ಚರ್ಯ ನಮ್ಮ ಈತ್ನಟ ಮಾತ ಬೇತೆ ಬೇತೆ ರಥಕುಲಿಂಗ್ ತೂತ ಅಂಡ ಗೋವುನು ದೀದ್ ಆ ರಥನು ಇದರ್ಬದಿನ ಫಸ್ಟ್ ಟೈಮ್ ನಮ್ಮ ತಗೊಂಡಿಲ್ಲ ಆಕ್ಚುಲಿ ಅಂಚತ್ ಗೋವುದ ರಥ ತುಂಬುರ್ದಿಂಚ ವೇದ ಕಾಲೋಡ್ದಿಂಚ ಇತ್ತಿನ ವೇದೋಟ್ಲಿತ್ತು ವರ್ಣನೆ ಉಂಟು ಗೋನವರಾತ್ರಿ ಉತ್ಸವ ಇಂಚಿನ ಒಂದು ಹೊಸ ಉತ್ಸವ ವೇದೋಡು ಉಪನಿಷತ್ತು ಭಾಗವತಗಳು ಕೂಡ ಇತ್ತಿನ ಉತ್ಸವನೇ 4 ನವರಾತ್ರಿಗಳುಲ್ಲ ಈ ರಾಮನವಮಿ ಅವಳ ನವರಾತ್ರಿ ಬಕ್ಕುಂಜಿ ಮೊರಡಿ ಪೋಯಿನ ಶರನ್ನವರಾತ್ರಿ ಐದೊಕ್ಕ ಬರ್ಪಿನಂಚಿನ ದೀಪಾವಳಿದ ಪಾಡ್ಯವ್ರದ್ದು ಬರ್ಪಿನಂಚಿನ